ಕಾರ್ಯಕ್ರಮವೊಂದರ ಫೋಟೋಗ್ರಫಿಗೆಂದು ಕಾರಿನಲ್ಲಿ ತೆರಳುತ್ತಾ ಇದ್ದ ಫೋಟೋಗ್ರಾಫರ್ ಕಾರೊಂದು ನಿಯಂತ್ರಣ ತಪ್ಪಿ ಹೆದ್ದಾರಿ ಪಕ್ಕ ಇದ್ದ ತೋಡಿಗೆ ಮಗುಚಿ ಬಿದ್ದ ಘಟನೆ ಇಂದು ಮುಂಚಾನೆ ನಡೆದಿದೆ. ಅಪಘಾತದಲ್ಲಿ ಕಾರು ಚಲಾಯಿಸ್ತಾ ಇದ್ದ ಫೋಟೋಗ್ರಾಫರ್ ಸೂರ್ಯನಾರಾಯಣ ಇವರು ಮೃತಪಟ್ಟಿದ್ದಾರೆ. ಸೂರ್ಯನಾರಾಯಣ ಅವರು ಪಣಂಪೂರು ಬಳಿಯ ನಂದಿಕೇಶ್ವರ ದೇವಸ್ಥಾನದಲ್ಲಿ ನಡೆಯುವ ಕಾರ್ಯಕ್ರಮದ ಫೋಟೋಗ್ರಫಿಗೆಂದು ತನ್ನ ಕಾರಲ್ಲಿ ಹೊರಟಿದ್ರು. ಮಂಗಳೂರು ಉಡುಪಿ ರಾಷ್ಟ್ರೀಯ ಹೆದ್ದಾರಿಯ ಮಧ್ಯೆ ಕೋಡಿಕಲ್ ಕ್ರಾಸ್ ಬಳಿ ತನ್ನ ಕಾರಿನ ನಿಯಂತ್ರಣ ತಪ್ಪಿ ಸಮೀಪದ ತೋಡಿಗೆ ಬಿದ್ದು ಅಪಘಾತವಾಗಿದೆ. ಈ ಸಂದರ್ಭದಲ್ಲಿ ಸ್ಥಳೀಯರು ಗಾಯಗೊಂಡ ಸೂರ್ಯನಾರಾಯಣ ಅವರನ್ನು ಆಸ್ಪತ್ರೆಗೆ ಸಾಗಿಸಿದ್ದಾರೆ. ಆದರೆ ಅವರು ಆಸ್ಪತ್ರೆಗೆ ಸಾಗಿಸುವ ದಾರಿ ಮಧ್ಯೆ ಕೊನೆಯುಸಿರೆಳೆದಿದ್ದಾರೆ. ರಾಜಕಾಲುವೆಗೆ ತಡೆಗೋಡೆ ಇಲ್ಲದಿರುವುದೇ ಸಾವಿಗೆ ಕಾರಣ ಆಗಿದೆ. 1 ವರ್ಷದ ಹಿಂದೆ ಕೊಟ್ಟಾರದಲ್ಲಿ ಹೆದ್ದಾರಿಯ ಪಕ್ಕದ ತೋಡಿಗೆ ರಿಕ್ಷಾ ಚಾಲಕರೋರ್ವರು ಬಿದ್ದು ಸಾವನ್ನಪ್ಪಿದ್ರು. ಬಳಿಕ ಆ ಸ್ಥಳಕ್ಕೆ ಮಾತ್ರ ತಡೆಗೋಡೆಯನ್ನು ನಿರ್ಮಾಣ ಮಾಡಲಾಗಿತ್ತು. ವಿಪರ್ಯಾಸ ಏನು ಅಂತ ಹೇಳಿದ್ರೆ, ಎಲ್ಲಿ ಅನಾಹುತ ಆಗಿದೆಯೋ, ಎಲ್ಲಿ ಒಂದು ಜೀವ ಹೋಗಿದೆಯೋ ಆ ಸ್ಥಳದಲ್ಲಿ ಮಾತ್ರ ತಡೆಗೋಡೆಯನ್ನು ನಿರ್ಮಾಣ ಮಾಡಿದ್ದಾರೆ. ಹೆದ್ದಾರಿಯ ಪಕ್ಕದ ರಾಜಕಾಲುವೆಗೆ ತಡೆಗೋಡೆ ಇಲ್ಲದೆ ಅಪಾಯಕ್ಕೆ ಆಹ್ವಾನವನ್ನು ನೀಡ್ತಾ ಇದ್ರೂ ಕೂಡ ಅಧಿಕಾರಿಗಳು ಇನ್ನೂ ಎಚ್ಚೆತ್ತುಕೊಂಡಿಲ್ಲ. ಮನಪಾ ವ್ಯಾಪ್ತಿಯಲ್ಲಿ ಬರುವ 90% ರಾಜಕಾಲುವೆಗಳಿಗೆ ಇನ್ನೂ ಕೂಡ ತಡೆಗೋಡೆ ನಿರ್ಮಾಣ ಆಗಿಲ್ಲ. ಇದೀಗ ಮಳೆಗಾಲ ಕೂಡ ಆರಂಭವಾಗಿದೆ. ಹಾಗಾಗಿ ಎಲ್ಲ ರಾಜಕಾಲುವೆಗಳು ಅಪಾಯವನ್ನು ತಂದೊಡ್ಡುವಂತಹ ಸ್ಥಿತಿಯಲ್ಲಿದೆ. ನಿನ್ನೆಷ್ಟೇ ನಮ್ಮ ದೈಜಿ ವರ್ಲ್ಡ್ ವಾಹಿನಿ ಈ ಸಮಸ್ಯೆಯ ಬಗ್ಗೆ ವರದಿಯನ್ನು ಕೂಡ ಮಾಡಿತ್ತು. ಆದರೆ ಮಹಾನಗರ ಪಾಲಿಕೆ ಇನ್ನೂ ಕೂಡ ಎಚ್ಚೆತ್ತುಕೊಳ್ಳಿಲ್ಲ. ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ಇನ್ನೂ ಕೂಡ ಮೀನಾಮೇಷ ಎಣಿಸ್ತಾ ಇದೆ ಅನ್ನೋದೇ ವಿಪರ್ಯಾಸ ಆಗಿದೆ. ಅಧಿಕಾರಿಗಳೇ ಇನ್ನಷ್ಟು ಅಮಾಯಕರು ಜೀವವನ್ನು ಕಳ್ಕೊಳ್ಬೇಕು. ಕೊಟ್ಟಾರದ ಒಂದು ಭಾಗದಲ್ಲಿ ನಿರ್ಮಿಸಿದಂತಹ ತಡೆಗೋಡೆ ನಗರದ ಎಲ್ಲ ರಾಜಕಾಲುವೆಗಳಿಗೆ ನಿರ್ಮಿಸಲಿಕ್ಕೆ ಏನು ಸಮಸ್ಯೆ ಅನ್ನೋದೇ ಇಲ್ಲಿ ಪ್ರಶ್ನೆ ಆಗಿದೆ. ಜೀವ ಹೋದ್ಮೇಲೆ ತೆಗೆದುಕೊಳ್ಳುವಂತಹ ಕ್ರಮಕ್ಕಿಂತ ಮೊದಲೇ ಕ್ರಮ ತೆಗೆದುಕೊಂಡ್ರೆ ಅಮಾಯಕರ ಜೀವವಾದರೂ ಉಳಿಸಬಹುದಲ್ವಾ? ಅಧಿಕಾರಿಗಳೇ ಈಗ ಮತ್ತೊಂದು ಜೀವ ಹೋಗಿದೆ. ಅಮಾಯಕರ ಜೀವದ ಜೊತೆ ದಯವಿಟ್ಟು ಆಟ ಆಡಬೇಡಿ. ಮಳೆಗಾಲ ಈಗಾಗಲೇ ಆರಂಭವಾಗಿದೆ. ನಿರಂತರವಾಗಿ ಮಳೆ ಕೂಡ ಸುರಿತಾ ಇದೆ. ಇನ್ನಾದರೂ ಎಚ್ಚೆತ್ತುಕೊಂಡು ಈ ಸಮಸ್ಯೆಯನ್ನು ತಕ್ಷಣವಾಗಿ ಸೀರಿಯಸ್ ಆಗಿ ತಗೊಂಡು ಬಗೆಹರಿಸಬೇಕಾಗಿದೆ.